ಮೀನ ಸಂಕ್ರಮಣದ ಶುಭ ದಿನದಂದು ಬೆಳಗ್ಗಿನ ಜಾವ ಸೂರ್ಯನ ರಶ್ಮಿಯೊಂದು ದೇವಾಲಯದ ಗರ್ಭಗುಡಿಯಲ್ಲಿರುವ ದೇವರ ಬಿಂಬದ ಮೇಲೆ ಬೀಳುವ ಪ್ರಕ್ರಿಯೆ ಬಹು ಅಪರೂಪದ ದೃಶ್ಯ. ಇಂದು ಮುಂಜಾನೆ ಸುಮಾರು 7 ಗಂಟೆಗೆ ಪುತ್ತೂರಿನ ದೇವಬೆಟ್ಟದಲ್ಲಿ ಈ ರೀತಿಯ ಸನ್ನಿವೇಶ ನಡೆಯಿತು. ಹೌದು, ಎಲ್ಲ ದೇವಾಲಯಗಳಿಗೂ ಒಂದಲ್ಲ ಒಂದು ವಿಶೇಷ ಇರುತ್ತದೆ. ಇಂತಹುದೇ ಒಂದು ವಿಶೇಷ ದೇಗುಲ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಚಿಕ್ಕಪುತ್ತೂರು ದೇವಿ ಬೆಟ್ಟದಲ್ಲಿದೆ. ಇದೇ ಆ ದೇವಿ ಬೆಟ್ಟ. ಈ ಬೆಟ್ಟದ ತುದಿಯಲ್ಲಿರುವ ದೇವಿಯ ಮಂದಿರಕ್ಕೆ ಪ್ರತಿ ಮೀನ ಸಂಕ್ರಮಣದಂದು ಸೂರ್ಯನ ರಶ್ಮಿಯು ದೇವಿಯ ಬಿಂಬವನ್ನು ಬೆಳಗುವ ಅಪರೂಪದ ಸನ್ನಿವೇಶ ನಡೆಯಿತು. ಪ್ರಕೃತಿಯ ಮುಖಾಂತರ ಈ ರೀತಿಯ ವೈಶಿಷ್ಟ್ಯ ರೀತಿಯಲ್ಲಿ ಸೂರ್ಯದೇವರು ಬೆಳಕನ್ನು ಹಾಯಿಸಿ ದೇವರ ಬಿಂಬವನ್ನು ಬೆಳಗಿಸುತ್ತದೆ. ಇಡೀ ದೇಶದಲ್ಲಿ ಕೆಲವು ದೇಗುಲದಲ್ಲಿ ಇಂತಹ ಪ್ರಕ್ರಿಯೆಗಳು ನಡೆಯುತ್ತದೆ. ಗವಿಗಂಗಾಧರೇಶ್ವರ ದೇವರಿಗೆ ಈ ರೀತಿಯ ಸೂರ್ಯನ ಕಿರಣ ಬೀಳುತ್ತದೆ. ಇಂತಹುದೇ ಸನ್ನಿವೇಶ ಇದೀಗ ಪುತ್ತೂರಿನಲ್ಲಿ ನಡೆಯುತ್ತಿದೆ ಎನ್ನುತ್ತಾರೆ ಭಕ್ತಾದಿಗಳು. ಪ್ರತಿ ವರ್ಷವೂ ಮೀನ ಸಂಕ್ರಮಣದ ದಿವಸ ಸಾಧಾರಣ 7:20ರಿಂದ 7:40ರವರೆಗೆ ಶ್ರೀದೇವಿಯ ಬಿಂಬಕ್ಕೆ ಸೂರ್ಯನ ರಶ್ಮಿಯು ಪ್ರವೇಶಿಸುತ್ತದೆ. ಅದೇ ರೀತಿ ಅದಂದರೆ 3 ಬಾಗಿಲು ದಾಟಿ ದೇವಿಗೆ ಸ್ಪರ್ಶಿಸುವುದು ಅದೊಂದು ವಿಶೇಷ. ಆದರೆ 3 ಬಾಗಿಲು ಕೂಡ ನೇರವಾಗಿಲ್ಲ, ಅಂತರಂತವಾಗಿ ಇದೆ. ಇದರಲ್ಲಿ ಸಹ ವಿಶೇಷ ಏನಂತ ಹೇಳಿದರೆ, ಇದು ಯಾರು ವಾಸ್ತುಶಿಲ್ಪಿ ನಿರ್ಮಿಸಿದಂಥ ಕ್ಷೇತ್ರ ಅಲ್ಲ, ಕೇವಲ ಒಬ್ಬ ಸಾಮಾನ್ಯ ವ್ಯಕ್ತಿ ನಿರ್ಮಿಸಿದ್ದು. ಅದು ವಿಶೇಷ ಆ ದೇವಿಯ ಅನುಗ್ರಹದಿಂದ ನಿರ್ಮಾಣ ಆಗಿರ್ಬೋದು ಅಂತ ನಮ್ಮ ಭಕ್ತಾದಿಗಳ ನಂಬಿಕೆ. ಲಕ್ಷ್ಮೀ ಬೆಟ್ಟವೆಂದೇ ಖ್ಯಾತಿವೆತ್ತ ಈ ಬೆಟ್ಟದಲ್ಲಿರುವ ದೇವಿಯ ದೇವಸ್ಥಾನವು ಬೆಟ್ಟದ ತುದಿಯಲ್ಲಿದ್ದು ಮೀನ ಸಂಕ್ರಮಣದಂದು ನಡೆಯುವ ಈ ಅಪರೂಪದ ದೃಶ್ಯವನ್ನು ಕಂಡು ಮೈಮರೆಯುತ್ತಾರೆ. ಸುಮಾರು 5 ವರ್ಷಗಳಿಂದ ನಾನು ಈ ದೇವಾಲಯಕ್ಕೆ ಬರುತ್ತಿದ್ದೇನೆ. ಈ ಸಂದರ್ಭದಲ್ಲಿ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತದೆ ಮತ್ತು ಇಷ್ಟಾದಿಗಳು ಇಲ್ಲಿ ನೆರವೇರುತ್ತವೆ ಎಂದು ನಂಬಿಕೆ ಇಲ್ಲಿನ ಭಕ್ತಾದಿಗಳಲ್ಲಿ. ಮುಂದಿನ ದಿನಗಳಲ್ಲಿ ಈ ದೇಗುಲದ ಜೀರ್ಣೋದ್ಧಾರ ನಡೆಯಲಿದೆ. ಇಂತಹ ವಿಶೇಷ ಸನ್ನಿವೇಶಗಳನ್ನು ಕಣ್ತುಂಬಿಕೊಂಡು ಈ ಭಾಗದ ಭಕ್ತಾದಿಗಳು ಈ ಅಪರೂಪದ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ಪ್ರವೀಣ್, V4 News 24/7 ಪುತ್ತೂರು.